ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಐತಿಹಾಸಿಕವಾದಂಥ ಅಂತರದಿಂದ ಗೆದ್ದಂಥ ನಮ್ಮ ಪ್ರಮೋದ್ ಮಧ್ವರಾಜರು ಉಡುಪಿಯನ್ನು ಹಿಂದೆಂದೂ ಕಾಣದ ಅಭಿವೃದ್ಧಿ ಪಥದಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಿಂದೆ ಸಂಪೂರ್ಣವಾಗಿ BJP ಆಡಳಿತ ನೀರು ಕೊಡಲಿಕ್ಕೆ ವಿಫಲ ಆಗಿತ್ತು, ರೇಷನ್ ಕಾರ್ಡ್ ಕೊಡಲಿಕ್ಕೆ ವಿಫಲ ಆಗಿತ್ತು. ಪ್ರಮೋದ್ ಮಧ್ವರಾಜರು ಸಮರೋಪಾದಿಯಲ್ಲಿ ಸುಮಾರು 18,000 ಕುಟುಂಬಕ್ಕೆ BPL ಕಾರ್ಡ್ ಕೊಟ್ಟರು. ಮತ್ತು ನೀರು ಇವತ್ತು ಎಲ್ಲಿ ಕೂಡ ನೀರಿನ ಒಂದು ಸಮಸ್ಯೆ ಇಲ್ಲ. ಮತ್ತು ವಿಶೇಷವಾಗಿ ಹೇಳಬೇಕಾದ್ರೆ ಉಡುಪಿ ತಾಲೂಕಿನಲ್ಲಿ ನಿರಂತರವಾದಂಥ 24 ಗಂಟೆ ವಿದ್ಯುತ್, ಅಂದರೆ ಕೆಲವೊಮ್ಮೆ ಬೇರೆ ಬೇರೆ ಸರ್ವಿಸ್ ಕಾರಣ ಹೊರತುಪಡಿಸಿದರೆ ಯಾವುದೇ ಶಟ್ ಡೌನ್ ಇಲ್ಲಿ ಇಲ್ಲ, ನಿರಂತರವಾದಂಥ ವಿದ್ಯುತ್ ಕೊಟ್ಟರು. ಮತ್ತು ಅನೇಕ ವರ್ಷಗಳಿಂದ ಆಗಬೇಕಾಗಿದ್ದಂಥ ಪಡುಕೆರೆ ಸೇತುವೆ ಇರ್ಬೋದು, ಒಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಇರ್ಬೋದು, ರಘುಪತಿ ಭಟ್ರು ಏನೂ ಒಂದು ಮಾಡದೆ ಅರ್ಧಂಬರ್ಧ ಬಿಟ್ಟಂಥ ಒಂದು ಇಂಡೋರ್ ಸ್ಟೇಡಿಯಂನ ನೆಲದ ಕಾಮಗಾರಿ ಇರ್ಬೋದು, ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಅದಕ್ಕೊಂದು ರೂಫ್ ಹಾಕೋದಿರ್ಬೋದು, ಅಂತಾರಾಷ್ಟ್ರೀಯ ಮಾದರಿಯ ಒಂದು ಜಿಮ್ ಇರ್ಬೋದು. ಹೀಗೆ ಪಟ್ಟಿ ಮಾಡಿದರೆ ಶಾಸಕರು ಮಾಡಿದ ಕೆಲಸ ಅತ್ಯಂತ ಒಂದು ಉಡುಪಿಯ ಇತಿಹಾಸದಲ್ಲಿ ನಾವು ನೋಟ್ ಮಾಡಬೇಕಾಗ್ತದೆ. ಮತ್ತೊಮ್ಮೆ ಇವರಿಗೆ ಅವಕಾಶ ಸಿಕ್ಕಿದರೆ ಇವರ ಕನಸಿನ ಯೋಜನೆಗಳು ಇನ್ನೂ ಅನೇಕ ಇದೆ. ವಾರಾಹಿಯಿಂದ ಉಡುಪಿಗೆ ನೀರು ಕೊಡುವಂಥ ಒಂದು ಯೋಜನೆಗೆ ಈಗಾಗಲೇ ಮುಖ್ಯಮಂತ್ರಿಯವರಿಂದ ಶಿಲಾನ್ಯಾಸ ಮಾಡಿಸಿದ್ದಾರೆ, ಅದು ಕೂಡ ಆಗಬೇಕಾಗಿದೆ. ಬ್ರಹ್ಮಾವರದಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಕೂಡ ಆಗಲಿಕ್ಕಿದೆ. ಹೀಗೆ ಇನ್ನೊಂದು ಅವಕಾಶದಲ್ಲಿ ಅವರಿಗೆ ಇನ್ನೂ ಅನೇಕ ಯೋಜನೆಗಳು ಅವರ ಮನಸ್ಸಲ್ಲಿದೆ. ಅದು ಈಡೇರಿಸಬೇಕಾದ್ರೆ ಉಡುಪಿಯ ಜನ ಮತ್ತೊಮ್ಮೆ ಅವರನ್ನು ಅಷ್ಟೇ ಒಂದು ಬಹುಮತದಲ್ಲಿ ಆರಿಸಬೇಕಾಗ್ತದೆ. ಅದೇ ರೀತಿ ಅವರು ಪ್ರಥಮ ಬಾರಿ ಶಾಸಕರಾಗಿ, ಬಹಳ ಅಪರೂಪ ಅಂತ ಹೇಳ್ಬೋದು, ಅಥವಾ ಆಗಿದೆಯೋ ಇಲ್ಲ ನಂಗೆ ಗೊತ್ತಿಲ್ಲ, ಪ್ರಥಮ ಬಾರಿ ಶಾಸಕರಾಗಿ ಅವರು ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿದ್ದಾರೆ. ಮುಂದಿನ ಬಾರಿ ಕೂಡ ಅವರಿಗೆ ಇನ್ನೂ ಒಳ್ಳೆಯ ಪೋರ್ಟ್ಫೋಲಿಯೋ ಸಿಗುವುದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಅವರಂಥ ವ್ಯಕ್ತಿ ಉಡುಪಿಗೆ ಶಾಸಕರಾದರೆ ನಿಜವಾಗಿ ಕೂಡ ವಿಧಾನಸೌಧದಲ್ಲಿ ಮಂತ್ರಿಗಳ ಹತ್ರ, ಅಧಿಕಾರಿಗಳ ಹತ್ರ ಕಾಡಿ ಬೇಡಿ ಅವರು ಅನುದಾನವನ್ನು ತರುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಉಡುಪಿಯ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಕೊಂಡ್ರೆ, ಉಡುಪಿಯ ಸರ್ವತೋಮುಖ ಅಭಿವೃದ್ಧಿ, ಮಾಜಿ ಶಾಸಕರು ರಘುಪತಿ ಭಟ್ರು ಮಾತಾಡಿದರೆ ಬರೀ ಮಣಿಪಾಲ್ ರಸ್ತೆ DC ಆಫೀಸ್ ಹೇಳ್ತಾರೆ. ಅವರು ಡ್ರೈನೇಜ್ ಕೊಡೋದ್ರಲ್ಲಿ ಫೇಲ್ ಆದರು, ನೀರು ಕೊಡೋದ್ರಲ್ಲಿ ಫೇಲ್ ಆದರು, ರೇಷನ್ ಕಾರ್ಡ್ ಕೊಡೋದ್ರಲ್ಲಿ ಫೇಲ್ ಆದರು, ಮತ್ತು ಎಲ್ಲ ನಿಮ್ಮದು ಕರೆಂಟಿನ ವಿಷಯದಲ್ಲಿ ಕೂಡ ಅವರು ವಿಶೇಷವಾಗಿ ಏನು ಮಾಡಲಿಲ್ಲ. ಆದರೆ ಪ್ರಮೋದ್ ಮಧ್ವರಾಜರು ಸರ್ವತೋಮುಖ ಅಭಿವೃದ್ಧಿ ಅಂದರೆ ರಸ್ತೆ ಮಾತ್ರ ಅಲ್ಲ. ಈಗ ಪೆರಂಪಳ್ಳಿ ರಸ್ತೆ ಮಾಡಿದ್ದಾರೆ, ಬ್ರಹ್ಮಾವರ ಭಾಗದಲ್ಲಿ ಬೇಕಾದಷ್ಟು ಫೇವರ್ ಫಿನಿಶ್ ರಸ್ತೆ ಮಾಡಿದ್ದಾರೆ. ಚತುಷ್ಪಥ ರಸ್ತೆ ಮಾಡೋದು ಮಾತ್ರ ಅಭಿವೃದ್ಧಿ ಅಲ್ಲ, ಬೇರೆ ಬೇರೆ ವಿಚಾರಗಳಲ್ಲಿ ಅವರು ಹಕ್ಕುಪತ್ರ ಕೊಟ್ಟಿದ್ದಾರೆ, ನಿವೇಶನ ರೈತರಿಗೆ ನಿವೇಶನ ಕೊಟ್ಟಿದ್ದಾರೆ, ನರ್ಮ್ ಬಸ್ ತಂದಿದ್ದಾರೆ. ವಿದ್ಯಾರ್ಥಿಗಳ ಹಲವಾರು ವರ್ಷದ ಬೇಡಿಕೆ ಆಗಿತ್ತು, ಪ್ರೈವೇಟ್ ಬಸ್ನವರ ಒಂದು ಏನು ಅವರದು ನಾಗಾಲೋಟ ಇದೆ ಅದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸರ್ಕಾರಿ ಬಸ್ಸುಗಳು ಅದ್ಭುತ. ಅದು ಉಡುಪಿಯಲ್ಲಿ ಅಂತೂ ಬಹಳ ದೊಡ್ಡ ವಿಷಯ ಅದು. ಹೀಗೆ ನಾವು ಪಟ್ಟಿ ಮಾಡಿದರೆ ಬಹಳ ವಿಷಯ ಇದೆ. ಪ್ರಮೋದ್ ಮಧ್ವರಾಜರ ಬಗ್ಗೆ ಇನ್ನೊಂದು ಮಾತು ಹೇಳೋದಾದರೆ ಅವರ ಒಂದು ಸಭ್ಯ ನಡವಳಿಕೆ, ಅವರ ಒಂದು ಸಮಚಿತ್ತದ ಒಂದು ಜೀವನ ಶೈಲಿ, ಅವರನ್ನು ಯಾರೂ ಕೂಡ ಟೀಕೆ ಮಾಡಲಿಕ್ಕೆ ವಿಷಯವಿಲ್ಲ. ಅವರು ಮನೆಯಲ್ಲಿ ಸುಮಾರು 24 ದನ, ಅದರಲ್ಲಿ ಹೋರಿಗಳನ್ನು ಸೇರಿಸಿ ಅವರು ಸಾಕ್ತಾರೆ. ಅದಕ್ಕೆ ಅವರು ಆಹಾರ ನೀಡಿ ಅವರ ಚಟುವಟಿಕೆ ಪ್ರಾರಂಭ ಆಗೋದು. ಪ್ರತಿಯೊಂದು ಜಿಲ್ಲೆಯಲ್ಲಿ ನಡೆಯುವಂಥ ಧಾರ್ಮಿಕ ಚಟುವಟಿಕೆಗಳಿಗೆ ಅವರು ಪ್ರೋತ್ಸಾಹ ನೀಡ್ತಾರೆ. ಅದು ಕೋಲ ಇರ್ಬೋದು ಅಥವಾ ಯಾವುದೇ ಇರ್ಬೋದು, ಧಾರ್ಮಿಕ ಚಟುವಟಿಕೆ ಪರ್ಯಾಯ ಸಮಿತಿಯಲ್ಲಿ ಅವರು ಕೆಲಸ ಮಾಡ್ತಾರೆ. ಪ್ರತಿಯೊಂದು ಧರ್ಮ ಮತದವರಿಗೂ ಅವರು ಅತ್ಯಂತ ಬೇಕಾದ ವ್ಯಕ್ತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಉಡುಪಿಯ ಕ್ಷೇತ್ರಕ್ಕೆ ನಮ್ಮ ಶಾಸಕರಾದಂಥ ಮಾನ್ಯ ಪ್ರಮೋದ್ ಮಧ್ವರಾಜರವರು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಹಿಂದಿನ ಶಾಸಕರು ಅಭಿವೃದ್ಧಿ ಅಂತ ಹೇಳಿದರೆ ತೋರಿಸೋದು ಆ ಕಲ್ಸಂಕ ರಸ್ತೆಯನ್ನು ಮಾತ್ರ. ಆ ಕಲ್ಸಂಕ ರಸ್ತೆಯು ಸಹಿತ ಇವತ್ತು ನಾವು ಹೋಗಬೇಕಾದ್ರೆ ಒಂದು 4-5 ಕಡೆ ಭೂಮಿ ಕುಸಿತ ಕಂಡು ಅಂತಹ ಕಾಂಕ್ರೀಟೀಕರಣದ ರಸ್ತೆ ಸಹಿತ ಕುಸಿತ ಕಂಡು ನಾವು ಗಾಡಿಯಲ್ಲಿ ಹೋಗಬೇಕಾದ್ರೆ ಹಾರ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ, ಅದಕ್ಕೆ ಮುಖ್ಯ ಕಾರಣ ಆ ಒಂದು ರಸ್ತೆಗೆ ಅಭಿವೃದ್ಧಿಯ ಕಾರ್ಯಕ್ರಮದಲ್ಲಿ ಬಂದಂಥ ಅನುದಾನಗಳಲ್ಲಿ ಹೆಚ್ಚಿನ ಹಣವನ್ನು ನುಂಗಿ ಉಳಿದ ಹಣವನ್ನು ಮಾತ್ರ ಆ ರಸ್ತೆಗೆ ಹಾಕಿರೋದು ಕಾರಣ. ಅದೇ ನಮ್ಮ ಪ್ರಮೋದ್ ಮಧ್ವರಾಜರಿರುವ ಒಂದು ವ್ಯತ್ಯಾಸ. ಯಾಕಂತೇಳಿದರೆ ಯಾವುದೇ ಕಾರ್ಯಕ್ರಮ ಆಗಲಿ ಬಂದಂಥ ಹಣವನ್ನು ದುರುಪಯೋಗ ಮಾಡದೆ, ಅದರಿಂದ ಯಾವುದೇ ರೀತಿಯ ಭ್ರಷ್ಟಾಚಾರ ಮಾಡದೆ, ಬಂದಂಥ 100 ರೂಪಾಯಿಗೆ 100% ಹಣವನ್ನು ಆ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಹಾಕಿ ಮಾಡಿದ ಅಭಿವೃದ್ಧಿಯನ್ನು ನಾನು
ಭಾಳಷ್ಟು ಮೆಚ್ಚಿಕೊಂಡಿದ್ದೇನೆ. ಅದೇ ರೀತಿ ಇಂಥ ಎಲ್ಲ ಕಾರ್ಯಕ್ರಮಗಳು ಅವರು ಎಲ್ಲ ಅಂದರೆ ನರ್ಮ ಬಸ್, BPL ಕಾರ್ಡ್, ಬಡವರಿಗೆ ಅತಿ ಅಗತ್ಯ ಬೇಕಂದಂಥ BPL ಕಾರ್ಡ್, 94cc, ಆಮೇಲೆ ಬೇಕಾದಷ್ಟು ಕಾರ್ಯಕ್ರಮವಿದೆ. ಹೇಳಲಿಕ್ಕಂತೇಳಿದ್ರೆ ಅದು ಪಟ್ಟಿ ಭಾಳ ದೊಡ್ಡದಿರ್ತದೆ. ಆದರೆ ಪ್ರಮೋದ್ ಮಧ್ವರಾಜರು ಭ್ರಷ್ಟಾಚಾರ ರಹಿತವಾಗಿ ಮಾಡಿದಂಥ ಕಾರ್ಯಕ್ರಮವನ್ನು ಮೆಚ್ಚಿ ನಮ್ಮ ಉಡುಪಿಯ ಜನತೆ ಅವರಿಗೆ ಮತ್ತೊಮ್ಮೆ ಆಶೀರ್ವಾದ ಮಾಡಬೇಕು, ಒಳ್ಳೆಯ ಕೆಲಸಕ್ಕೆ ಅವರು ಸಹಕಾರ ನೀಡಬೇಕಂತ ಕೇಳಿಕೊಳ್ತಿದ್ದೆ. ಪ್ರಮೋದ್ ಮಧ್ವರಾಜ್ ಬಗ್ಗೆ ನಾವು ಹೇಳಬೇಕಂತಿಲ್ಲ, ಎಲ್ಲ ಉಡುಪಿ ವಿಧಾನಸಭಾ ಕ್ಷೇತ್ರದ ಜನರಿಗೆಲ್ಲ ಗೊತ್ತು ಪ್ರಮೋದ್ ಮಧ್ವರಾಜ್ ಅಂತೇಳಿ. ಅವರು ದಾಖಲೆಯ ಅನುದಾನ ತಂದಿದ್ದಾರೆ ಉಡುಪಿಗೆ, ಎಲ್ಲರಿಗೂ, ಹೆಣ್ಮಕ್ಕಳಿಗೆ, ಬಡವರಿಗೆ, ಎಲ್ಲರ ಪರವಾಗಿ ಅವರಿದ್ದಾರೆ. ಹಾಗಾಗಿ ಅವರ ಶತಸಿದ್ಧ ಅಂತ ನಾನು ಯುವ ಕಾಂಗ್ರೆಸ್ನ ಪರವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ನೋಡಿ, ಹಳ್ಳಿಗಳಲ್ಲಿ ಕಾಂಕ್ರೀಟ್ ರಸ್ತೆ, ಮೂಲಸೌಕರ್ಯ ಎಲ್ಲವೂ ಕೂಡ ಇನ್ನು 24 ಗಂಟೆ ವಿದ್ಯುತ್ ಕೂಡ ಇದೆ. ಇನ್ನು 24 ಗಂಟೆ ನೆಕ್ಸ್ಟ್ ಟೈಮಲ್ಲಿ ಬಂದರೆ 24 ಗಂಟೆ ನೀರಿನ ವ್ಯವಸ್ಥೆ ಕೂಡ ಆಗುತ್ತೆ. ಹಾಗಾಗಿ ಇನ್ನು ಈಗಾಗಲೇ ಕರ್ನಾಟಕದಲ್ಲಿ ನಂಬರ್ 1 ಸ್ಥಾನವನ್ನು ಉಡುಪಿ ವಿಧಾನಸಭಾ ಕ್ಷೇತ್ರ ಪಡೆದಿದೆ. ಇನ್ನು ಮುಂದೆ 5 ವರ್ಷ ಅವರ ಅವಕಾಶ ಕೊಟ್ಟರೆ ನಮ್ಮ ದೇಶದಲ್ಲಿ ನಂಬರ್ 1 ಸ್ಥಾನವನ್ನು ಉಡುಪಿ ವಿಧಾನಸಭೆ ಕೊಂಡೊಯ್ತಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಸನ್ಮಾನ್ಯ ಪ್ರಮೋದ್ ಮಧ್ವರಾಜರವರು ಈ ಕ್ಷೇತ್ರದ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ ಹೇಳೋದಕ್ಕೆ ಅವರಿಗೆ ಸಿಕ್ಕಿರ್ತಕ್ಕಂಥ ಒಂದು ಪ್ರಥಮ ರ್ಯಾಂಕ್ ಏನು ಸ್ಥಾನ ಸಿಕ್ಕಿದೆ, ಅದೇ ಒಂದು ಸಾಕ್ಷಿ. ಯಾಕೆ ಹೇಳಿದ್ರೆ ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ಕಡೆಗಳಲ್ಲಿ ಆಗಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಅಂಥ ಕೆಲಸಗಳನ್ನು ಮಾಡಿ ಇವತ್ತು ಈ ಕ್ಷೇತ್ರದ ಅಭಿವೃದ್ಧಿಗೆ ಬಹಳ ಒಂದು ಯಶಸ್ವಿ ಕಂಡಿದ್ದಾರೆ. ಮಾತ್ರ ಅಲ್ಲದೆ ಜನರ ಪ್ರೀತಿಯನ್ನು ಅವರು ಗಳಿಸಿಕೊಂಡಿದ್ದಾರೆ. ಕೇವಲ ರಾಜಕೀಯವಾಗಿ ಅವರ ಜನರ ಪ್ರೀತಿಯನ್ನು ಗಳಿಸಿಕೊಂಡದಲ್ಲ, ರಾಜಕೀಯೇತರವಾಗಿ ಅವರು ಎಲ್ಲರ ಒಂದು ಮನಸ್ಸನ್ನು ಗೆದ್ದಿರ್ತಕ್ಕಂಥ ಒಬ್ಬ ನಾಯಕ. ಅಷ್ಟು ಮಾತ್ರ ಅಲ್ಲದೆ ಅವರ ಒಂದು ಸ್ವಂತ ದುಡಿಮೆಯಿಂದ ಒಂದಿಷ್ಟು ದಾನ ಧರ್ಮಗಳನ್ನು ಮಾಡಿ ಜನರ ಕಷ್ಟಗಳಿಗೆ ಸದಾ ಸ್ಪಂದಿಸ್ತಾ ಬಂದಿರತಕ್ಕಂಥವರು. ಅಂಥ ಪ್ರಮೋದ್ ಮಧ್ವರಾಜರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು ನಾವೆಲ್ಲ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥದ್ದು. ಯಾಕೆ ಹೇಳಿದ್ರೆ ರಾಜಕೀಯ ಹಿನ್ನೆಲೆ ಉಳ್ಳಂಥ ಒಂದು ಕುಟುಂಬದಿಂದ ಬಂದಿರತಕ್ಕಂಥವರು. ಅವರ ತಂದೆಯವರು ಕೂಡ ಈ ಕ್ಷೇತ್ರದ ಶಾಸಕರಾಗಿದ್ದರು, ಅವರ ತಾಯಿಯವರು ಕೂಡ ಈ ಕ್ಷೇತ್ರದ ಶಾಸಕರಾಗಿದ್ದರು. ಅವರ ಸುಪುತ್ರ ಆಗಿರ್ತಕ್ಕಂಥ ಪ್ರಮೋದ್ ಮಧ್ವರಾಜರು ಕೂಡ ಈಗ ಈ ಕ್ಷೇತ್ರದ ಶಾಸಕರಾಗಿದ್ದಾರೆ. ಈ ನಿರಂತರವಾದ ಈ ಒಂದು ಚುನಾವಣೆಯ ಒಂದು ಗೆಲುವನ್ನು ಸಾಧಿಸ್ಕೊಂಡು ಬರಬೇಕಾದ್ರೆ ಅವರ ಕುಟುಂಬ ಯಾವ ರೀತಿಯಲ್ಲಿ ಜನರ ಸಮಸ್ಯೆಗೆ ಸ್ಪಂದಿಸಿದೆ ಅನ್ನತಕ್ಕಂಥದ್ದಕ್ಕೆ ಇದೇ ಒಂದು ಸಾಕ್ಷಿ. ನಮ್ಮ ಈ ಭಾಗದ ಉಡುಪಿ ಕ್ಷೇತ್ರದ ಈ ಭಾಗದ ಶಾಸಕರು ಅವರ ವಿಶೇಷತೆ ಏನಂದರೆ ಅವರು ಎಲ್ಲ ಒಂದು ಜನರ ಹತ್ರ ಆತ್ಮೀಯವಾಗಿ ಬೆರೆಯುವಂಥದ್ದು. ಬಹುಶಃ ಬೇರೆ ಬೇರೆ ರಾಜಕಾರಣಿಗಳಲ್ಲಿ ನಾವು ನೋಡಲಿಕ್ಕೆ ಹೋದರೆ ಅದರಲ್ಲಿ ಒಬ್ಬರು ಮೊದಲನೇ ಸ್ಥಾನದಲ್ಲಿ ಆ ವಿಷಯದಲ್ಲಿ ಇವರು ಅಂತ ಹೇಳ್ಬೋದು. ಕಳೆದ ಪ್ರಥಮ ಬಾರಿಯೇ ಅವರು ಶಾಸಕರಾಗಿ ಆಯ್ಕೆ ಆದಾಗ ನಮಗೆ ಏನೋ ಒಂದು ಹುರುಪಿತ್ತು. ಆ ಹುರುಪನ್ನು ಅವರು ಸುಳ್ಳು ಮಾಡಲಿಲ್ಲ. ಸಂಸದೀಯ ಕಾರ್ಯದರ್ಶಿಯಾಗಿ, ಆಮೇಲೆ ಅದರ ನಂತರ ಮೀನುಗಾರಿಕೆ, ಕ್ರೀಡಾ ಸಚಿವರು, ಹಾಗೆ ಉಸ್ತುವಾರಿ ಸಚಿವರು, ಉಡುಪಿ ಕ್ಷೇತ್ರದ ಉಸ್ತುವಾರಿ ಸಚಿವರಾಗಿ ಕೂಡ ಬಹಳಷ್ಟು ಹಿಂದೆ ಮುಂದೆ ಯಾವತ್ತೂ ಕಂಡರಿಯದ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು, ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿ ಈಗ ಹಿಂದಿನ ಬಾರಿಗಿಂತಲೂ ಹೆಚ್ಚಿನ ಒಂದು ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ಹಳ್ಳಿ ಕಡೆಗಳಲ್ಲಿ ಎಲ್ಲ ರಸ್ತೆಯ ಸಮಸ್ಯೆಗಳಿತ್ತು. ಎಲ್ಲಿ ಯಾವ ಭಾಗದಲ್ಲಿ ಇವಾಗ ನೋಡಿದರೆ ಕಾಂಕ್ರೀಟ್ ರಸ್ತೆ ಎಲ್ಲ ಕಡೆಯಲ್ಲಿ ರಾರಾಜಿಸ್ತದೆ. ಬಹುಶಃ ರಸ್ತೆಯ ಸಮಸ್ಯೆ ಮುಗ್ದಿದೆ ಅಂತ ನಾನು ಹೇಳ್ಬೋದು. ಮುಂದೆ ಈ ಕ್ಷೇತ್ರದಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗಲಿಕ್ಕಿದೆ. ಬಹುಶಃ ಅವರು ಮಂಚೂಣಿಯಲ್ಲಿ ನಿಂತು ಇದನ್ನು ಮಾಡ್ತಾರೆ ಅನ್ನೋ ಭರವಸೆ ನಮಗೆಲ್ಲರಿಗಿದೆ. ಹಾಗಾಗಿ ಈ ದೃಷ್ಟಿಯಲ್ಲಿ ಈ ಸಲ ಉಡುಪಿ ಕ್ಷೇತ್ರದ ಎಲ್ಲ ಸರ್ವ ಜನತೆ ಕೂಡ BJPಯನ್ನು ಬದಿಗಿಟ್ಟು ಕಾಂಗ್ರೆಸ್ಗೆ ಮತ ಹಾಕುವ ಮುಖೇನ ಪ್ರಮೋದ್ ಮಧ್ವರಾಜ ಅಂತ ನಮ್ಮ ಶಾಸಕರನ್ನು ಮತ್ತೆ ಪುನರಾಯ್ಕೆ ಮಾಡುವಲ್ಲಿ ಖಂಡಿತ ಒಂದು ಹೆಜ್ಜೆ ಮುಂದೆ ಆಲೋಚನೆ ಇಟ್ಕೊಂಡು ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಮತ್ತು ಈ ಕ್ಷೇತ್ರದ ಮತದಾರ ಬಾಂಧವರೆಲ್ಲರೂ ಕಾಯ್ತಾ ಇದ್ದಾರೆ. 12 ತಾರೀಕು ಆಗಿ ಅದು ಯಾವಾಗ ಮುಗಿತದೋ ತದನಂತರದಲ್ಲ ರಿಸಲ್ಟಲ್ಲಿ ಮೊದಲೇ ಗೊತ್ತಾಗುವಂಥ ವಿಷಯ ಏನಂದರೆ ಪ್ರಮೋದ್ ಮಧ್ವರಾಜರ ಗೆಲುವು. ಅದು ಕಳೆದ ಬಾರಿ 39,500 ಅಂತರದಿಂದ ಬಂದಿತ್ತು. ಬಹುಶಃ ಈ ಬಾರಿ ಅದಕ್ಕೂ ಒಂದು 10-20 ಸಾವಿರ ಹೆಚ್ಚಿಗೆ ಬರ್ಬೋದಂತ ನನ್ನ ಅನಿಸಿಕೆ. ಬಟ್ ಅದು ಆಗ್ತದೆ. ಗೆಲುವಿಗೇನು ಸಮಸ್ಯೆ ಇಲ್ಲ. ನಮಗೆ ಇಲ್ಲಿ ಬೇಕಿರೋದು ಮತದ ಅಂತರ, ಅದು ಇನ್ನೂ ಕೂಡ ಹೆಚ್ಚಾಗಿ ಬರಲಿ ಅಂತ ನಾನು ಆಶಿಸ್ತಾ ನನ್ನದೊಂದೆರಡು ಮಾತು ಮುಗಿಸ್ತೇನೆ. ಸನ್ಮಾನ್ಯ ಪ್ರಮೋದ್ ಮಧ್ವರಾಜರವರು ಈ ಕ್ಷೇತ್ರದ ಶಾಸಕರಾದ ಮೇಲೆ ಪ್ರಾಯಶಃ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗಿದೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಕಾರಣ
ಬಹುಶಃ ಅವರು ಚುನಾವಣೆಗೆ ಬರುವ ಮುನ್ನವೇ ಒಂದು ರೀತಿಯಲ್ಲಿ ಜನಸೇವೆಯಲ್ಲಿ ತೊಡಗಿಕೊಂಡವರು. ತನ್ನ ಆದಾಯದಲ್ಲಿ ಬಡವರಿಗೆ ದಾನ ಮಾಡುವುದರ ಮೂಲಕ ಬಹುಶಃ ತೀರಾ ಬಡವರ ಬಗ್ಗೆ, ದುರ್ಬಲರ ಬಗ್ಗೆ ತೀರಾ ಕಾಳಜಿಯುಳ್ಳವರು. ಆದ್ದರಿಂದ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಅವರು ಮಾಡಿದಂಥ ಮೊದಲ ಕೆಲಸ ಅಂತ ಹೇಳಿದರೆ, ಯಾರಿಗೆಲ್ಲ BPL ಕಾರ್ಡ್ ಇಲ್ಲ ಅವರಿಗೆಲ್ಲ BPL ಕಾರ್ಡ್ ಕೊಡಿಸಬೇಕು. ಯಾಕಂತ ಹೇಳಿದರೆ ಮೊದಲನ BJP ಆಡಳಿತದಲ್ಲಿ ಬಹುಶಃ BPL ಕಾರ್ಡ್ ಪಡೆಯುವುದಂತ ಹೇಳಿದರೆ ಒಂದು ದೊಡ್ಡ ಸಾಧನೆ ಇತ್ತು. ಅದನ್ನೆಲ್ಲ ಹೊಡೆದೊರೆಸಿ BPL ಕಾರ್ಡ್ ಪ್ರತಿಯೊಬ್ಬ ಅರ್ಹ ಕುಟುಂಬಕ್ಕೂ ಸಿಗಬೇಕೆಂಬ ದೊಡ್ಡ ಪ್ರಯತ್ನ ಅವ್ರದ್ದು. ಬಹುಶಃ ಅದಕ್ಕೆ ಒಂದು ರೀತಿಯ ಆಂದೋಲನ, ಒಂದು ರೀತಿಯ ಹೋರಾಟನೇ ಮಾಡಿದ್ದಾರೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಒಂದು ಕಡೆ BPL ಕಾರ್ಡ್ ಆದರೆ ಬಡವರಿಗೆ ಸೈಟ್ ಸಿಕ್ಕಿರಲಿಲ್ಲ. ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ರು ಜನ, ಒಂದು ಅವರು ಕೂತ ಭೂಮಿಯ ಒಂದು ಹಕ್ಕು ನಮಗೆ ಸಿಗಬೇಕು ಅಂತ. ಅದರ ಬಗ್ಗೆ ನಮ್ಮ ಸರ್ಕಾರ ಏನು ಕಾರ್ಯಕ್ರಮ ಕೊಟ್ಟಿದೆ, 94C ಇರ್ಬೋದು, 94CC ಇರ್ಬೋದು, ಅಥವಾ ಸೈಟ್ ಕೊಡುವಂಥ ಕಾರ್ಯಕ್ರಮ ಇರ್ಬೋದು, ಅದು ಎಲ್ಲದನ್ನು ಕೂಡ ಅವರು ಫಾಲೋ ಅಪ್ ಮಾಡಿ ಆ ಬಡ ಕುಟುಂಬದವರಿಗೆ, ಬಡ ಜನರಿಗೆ ಸಿಗುವ ರೀತಿಯಲ್ಲಿ ತುಂಬ ಪ್ರಯತ್ನವನ್ನು ಮಾಡಿದ್ದಾರೆ. ಅಭಿವೃದ್ಧಿ ಬಗ್ಗೆ ಬಹುಶಃ ಎರಡನೇ ಮಾತಿಲ್ಲ. ಇವತ್ತಿಗೆ ನಾವು ಪ್ರಚಾರಕ್ಕೆ ಹೋದಾಗ BJPಯವರು ಕೂಡ ನಾವು ಈ ಬಾರಿ ಅಭ್ಯರ್ಥಿಯನ್ನು ನೋಡಿಕೊಂಡು ಮತ ಹಾಕ್ತೇವೆ, ಕಾರಣ ನಾವು ಒಂದು ರೀತಿಯಲ್ಲಿ ಬದಲಾವಣೆ ನಮ್ಮಲ್ಲಿ ಆಗಿದೆ, ಅಭಿವೃದ್ಧಿ ಆಗಿದೆ, ಕಾಂಗ್ರೆಸ್ ಸರ್ಕಾರ ಉತ್ತಮ ಆಡಳಿತ ಕೊಟ್ಟಿದೆ, ಯಾವುದೇ ಭ್ರಷ್ಟಾಚಾರದಲ್ಲಿಲ್ಲದ ಸಿದ್ದರಾಮಯ್ಯರವರ ಆಡಳಿತ, ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಅದನ್ನು ಪ್ರಮೋದ್ ಮಧ್ವರಾಜರು ಅಷ್ಟು ಚಾಚು ತಪ್ಪಿ ಒಂದು ರೀತಿಯಲ್ಲಿ ಏನೋ ಸಮಸ್ಯೆ ಆಗದ ರೀತಿಯಲ್ಲಿ ಸಂಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡು, ಬಹುಶಃ ಅವರು ಅವರ ವ್ಯವಹಾರದ ಕಡೆಗೂ ಕೂಡ ಯಾವುದೇ ಗಮನವನ್ನು ಕೊಡದೆ ತನ್ನ ಸಂಪೂರ್ಣ ಸಮಯ, ತನ್ನ ಸಂಪೂರ್ಣ ಶಕ್ತಿಯನ್ನು ವಿನಿಯೋಗಿಸಿ ಈ ಕ್ಷೇತ್ರದ ಜನತೆಯ ಬಗ್ಗೆ ದುಡಿದಿದ್ದಾರೆ. ಬಹುಶಃ ಈ ಬಾರಿ ಚುನಾವಣೆಯಲ್ಲಿ ಖಂಡಿತ ಮತದಾರರು ಅವರನ್ನು ಗುರುತಿಸಿ ಅವರ ರಾಜ್ಯದಲ್ಲಿಯೇ ಅತಿ ಹೆಚ್ಚಿನ ಅಂತರದಲ್ಲಿ ಗೆದ್ದು ಬರುವ ರೀತಿಯಲ್ಲಿ ಜನ ಪ್ರತ್ಯುತ್ತರ ನೀಡ್ತಾರೆ ಎಂಬ ಭರವಸೆ ನಮಗಿದೆ.